ವೇಣೂರಿನಲ್ಲಿ ಮಹಾಮಸ್ತಕಾಭಿಷೇಕ ಆರಂಭವಾಗಿದೆ. ವೈದಿಕ ವಿಧಿವಿಧಾನಗಳು ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೂಡಬಿದ್ರೆ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮಹಾಮಸ್ತಕಾಭಿಷೇಕ ಆರಂಭಗೊಂಡಿದೆ 12 ವರ್ಷಗಳ ನಂತರ. ವೇಣೂರಿನ ಮಹಾಮಸ್ತಕಾಭಿಷೇಕ ಎಷ್ಟು ವಿಶೇಷ? ಐತಿಹ್ಯವನ್ನು ನೋಡೋದಾದರೆ ಇಲ್ಲಿಯ ಐತಿಹ್ಯದ ಬಗ್ಗೆ ಏನು ಹೇಳ್ತೀರಿ? ಇದೊಂದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಕ್ಷೇತ್ರ. ವೇಣೂರಿನಷ್ಟು ಇತಿಹಾಸದಲ್ಲಿ ಸವಾಲುಗಳನ್ನು ಎದುರಿಸಿದ ಅನೇಕ ಕ್ಷೇತ್ರಗಳಿರ್ಬೋದು. ಅಂಥ ಕ್ಷೇತ್ರಗಳಲ್ಲಿ ಸಾಮರಸ್ಯವನ್ನು ಸಂದೇಶ ಸಾರಿದಂಥ ಸಮಾನ ಗೌರವವನ್ನು ಎಲ್ಲ ಮತಧರ್ಮದವರಿಗೆ ನೀಡಿದಂಥ 17 ರಾಜರಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ರಾಜರು. ಅದರಲ್ಲಿ ನಮ್ಮ ವೇಣೂರು ಒಂದು ಅನ್ನೋದು ನಮಗೆ ಹೆಮ್ಮೆ ತರುವಂಥ ವಿಚಾರ. ಇಲ್ಲಿ ಜೈನ ಧರ್ಮದ ರಾಜರಿದ್ದರೆ ಇಲ್ಲಿ ಬಿಲ್ಲವ, ಬಂಟ ಮತ್ತು ವಿಶ್ವಕರ್ಮರು, ದೇವಾಡಿಗರು, ನಾಯಕರು ಮತ್ತು ಸಾರಸ್ವತರು, ಬ್ರಾಹ್ಮಣರು, ಕ್ಷೌರಿಕರು, ಹೀಗೆ ಎಲ್ಲ ಮತಧರ್ಮದವರಿಗೂ ಸುಮಾರು 16 ಧರ್ಮದೇವತೆಗಳು ಹೇಳಿದಂಥ 16 ಜಾತಿ ಕಟ್ಟುಪಾಡುಗಳು ಕೂಡ ಒಗ್ಗಟ್ಟಿನಿಂದ ಸೇರಿ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಒಂದು ಸಾಮರಸ್ಯದ ಬದುಕಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಇಲ್ಲಿಯ ಅರಸರು ಗಂಗವಂಶದ ಅರಸರಿಗೆ ಸಂಬಂಧಪಟ್ಟವರನ್ನು ಒಂದು ಐತಿಹ್ಯ ಇದೆ. ಈ ನೆಲೆಯಲ್ಲಿ ಸುಮಾರು 1000 ವರ್ಷ ಆಳಿದಂಥ ಅಜಿಲ ವಂಶಸ್ಥ ಅರಸರು ವರ್ತಮಾನದ ಬದುಕಿನಲ್ಲೂ ಕೂಡ ಈಗಿನ ರಾಜಕೀಯ ಬದುಕಿನ ಸ್ಥಿತ್ಯಂತರಗಳ ಮಧ್ಯೆಯೂ ಕೂಡ ಸಾಮರಸ್ಯವನ್ನು ಕಾಪಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಮೂಡುಬಿದ್ರೆ ಮಠ ಕೂಡ ಅಂಥದ್ದೇ ಒಂದು ಪರಂಪರೆ, ಇತಿಹಾಸವನ್ನು ಹೊಂದಿದೆ. ಹಾಗಾಗಿ ಮೂಡುಬಿದ್ರೆಯ ರಾಜಗುರು ಪರಂಪರೆ ಪಕ್ಷಭೇದ ಮರೆತು, ಜಾತಿ ಭೇದ ಮೆರೆತು, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬಾಹುಬಲಿಯ ಕಾರಣದಿಂದಾಗಿ ರಸ್ತೆ, ಸಂಪರ್ಕ, ನೀರು, ಪ್ರಕೃತಿ ಎಲ್ಲವೂ ಕೂಡ ಇಲ್ಲಿ ಸಮೃದ್ಧಿಯಾಗುವ ಹಾಗೆ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಟ್ಟಗುಡ್ಡಗಳು, ನಿಸರ್ಗ ಇಲ್ಲಿಯಷ್ಟು ಸುಂದರ ಎಲ್ಲೂ ಇಲ್ಲ. ಇಲ್ಲಿ ಫಲ್ಗುಣಿ ನದಿ ಕೂಡ ಹರಿತಾ ಇದೆ. ಹಾಗಾಗಿ ಇಲ್ಲಿ ವಾಸ್ತು ವೈಭವದಿಂದ ಕಂಗೊಳಿಸ್ತಕ್ಕಂಥ ಒಂದು ಸುಂದರ ಹಸನ್ಮುಖ ಬಾಹುಬಲಿಯ ಊರು ವೇಣೂರು ಅನ್ನೋದನ್ನು ಹೇಳ್ಬೋದು. ಕಲ್ಕುಡನೇ ಕೆತ್ತಿದಂತಹ ಬಾಹುಬಲಿ, ಶಂಭು ಕಲ್ಕುಡ ಕೆತ್ತಿದಂಥ ಬಾಹುಬಲಿ ಇಲ್ಲಿ. ಹಾಗಾಗಿ ಈ ಎಲ್ಲ ಭಾವನೆಗಳು ಎಲ್ಲಿ ಹೆಚ್ಚು ಹೆಚ್ಚು ಶ್ರೀಮಂತವಾಗ್ತದೋ ಅಷ್ಟು ಒಳ್ಳೆಯ ಮೂರ್ತಿಗಳನ್ನು ಒಬ್ಬ ಶಿಲ್ಪಿ ಕೊಡೋದಕ್ಕೆ ಸಾಧ್ಯ. ಅಂಥ ಒಂದು ಶಿಲ್ಪ ಇಲ್ಲಿ ಮೂಡಿದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ. ಸರ್, ಈ ಮಠಕ್ಕೂ ಮತ್ತು ಇಲ್ಲಿಯ ಬಾಹುಬಲಿಯ ಈ ಒಂದು ಅಜಿಲ ಸೀಮೆಗೂ ಇರುವಂಥ ನಂಟು ಬಹಳ ದೊಡ್ಡ ನಂಟಿದೆ. ಯಾಕಂದರೆ ಶ್ರವಣಬೆಳಗೊಳದ ಗುರುಪೀಠವು ಮೂಡುಬಿದ್ರೆಯ ಗುರುಪೀಠವು ಒಂದೇ ಗುರು ಪರಂಪರೆಯಲ್ಲಿ ಇರುವಂಥದ್ದು. ಹಾಗಾಗಿ ವೇಣೂರಿಗೆ ಹತ್ತಿರ ಮೂಡುಬಿದ್ರೆ ಇರುವುದರಿಂದ ಆ ಕಾಲದಿಂದಲೂ 1632ರಿಂದಲೂ ಮೂಡುಬಿದ್ರೆ ಮಠದ ಭಟ್ಟಾರಕರೇ ಈ ಮಠಕ್ಕೆ ಮಾರ್ಗದರ್ಶಕವನ್ನು, ಈ ಅರಸು ಪರಂಪರೆಗೆ ಮಾರ್ಗದರ್ಶನವನ್ನು ನೀಡಿದೆ. ಹಾಗಾಗಿ ಅರಸರ ಮಠದ ಅವರ ಅರಮನೆಯ ಬಸದಿ ಇರ್ಬೋದು ಅಥವಾ ಇಲ್ಲಿಯ ಬಸದಿ ಇರ್ಬೋದು, ಕಾರ್ಕಳ ಮತ್ತು ಮೂಡುಬಿದ್ರೆಗೆ ಸಮಪಾಲಾಗಿ ಅವರು ಗೌರವಿಸ್ತಾರೆ. ಆದರೂ ಬಾಹುಬಲಿಯ ಕಾರಣ ಮೂಡುಬಿದ್ರೆಯ ಸೀಮೆಗೆ ಒಳಪಟ್ಟಿರುವುದರಿಂದ ಮೂಡುಬಿದ್ರೆಯ ಮಠದೇ ಇಲ್ಲಿ ಮಾರ್ಗದರ್ಶನವನ್ನು ನೀಡ್ತದೆ. ಕಾರ್ಕಳದ ಭೈರವ ಅರಸರಿಗೂ ಅಜಿಲ ಸೀಮೆಯ ಅರಸರಿಗೂ ಯುದ್ಧ ನಡೆದಿತ್ತು. ಅವತ್ತು ಗೊಮ್ಮಟೇಶ್ವರನನ್ನು ಮಣ್ಣಿನಡಿ ಹೂತು ಇಡಲಾಗಿತ್ತು ಅಂತ ಒಂದು ಐತಿಹ್ಯ ಇದೆ. ಆ ಬಗ್ಗೆ ಅದು ಇತಿಹಾಸ ನೋಡಿ, ಒಂದು ಕಾಲದಲ್ಲಿ ಕಹಿ ಇರ್ತದೆ, ಒಂದು ಕಾಲದಲ್ಲಿ ಸಿಹಿ ಇರ್ತದೆ. ಕ್ಷತ್ರಿಯನಿಗೆ ಜಾತಿ ಇರುವುದಿಲ್ಲ, ಕ್ಷತ್ರಿಯನಿಗೆ ಲೋಕ ಕಲ್ಯಾಣದ ಭಾವನೆ ಇರ್ತದೆ, ಅದರಲ್ಲಿ ರಾಗದ್ವೇಷಗಳು ಇಲ್ಲ. ಹಾಗಾಗಿ ಎರಡೂ ರಾಜರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಕಾರ್ಕಳದ ಅರಸರು ಬಹಳ ದೊಡ್ಡ ಕೆರೆಗಳನ್ನು ಕಟ್ಟಿ, ಧರ್ಮಶಾಲೆಗಳನ್ನು ತೆರೆದು, ಮಂದಿರಗಳನ್ನು ಕಟ್ಟಿ, ಉತ್ತರದ ಭಾಗದಲ್ಲಿ ಅವರು ಬಂದರೆ ಇವರು ದಕ್ಷಿಣದ ಭಾಗದಿಂದ ಬರ್ತಾರೆ. ಹಾಗೆ ಉತ್ತರ ದಕ್ಷಿಣದ ಸಮನ್ವಯತೆಯನ್ನು ಸಾಧಿಸಿದ ಕೀರ್ತಿ ಅಜಿಲ ವಂಶದ ಅರಸರಿಗಿರ್ತದೆ. ಹಾಗಾಗಿ ಕಾರ್ಕಳದ ಭೈರವರಸನ ರಾಜನನ್ನೇ ಮದುವೆಯಾಗಿ ಮಧುರಕ್ಕ ದೇವಿ ಇಲ್ಲಿ ಮಸ್ತಕಾಭಿಷೇಕವನ್ನು ನಡೆಸಿದ್ರು ಅನ್ನೋದು ಬಹಳ ಶ್ರೇಷ್ಠತೆ. ಇದು ಸಾಮರಸ್ಯವನ್ನು ಸಾಧಿಸಿದ ಕ್ಷೇತ್ರ. ಮಧುರಕ್ಕ ದೇವಿ, ಹೌದು, ಮಧುರಕ್ಕ ದೇವಿ ಅನ್ನೋದು ಆ ಕಾಲದಲ್ಲಿದ್ದಂಥ ರಾಣಿ. 1600 ಅವರ ಕಾಲದಲ್ಲಿ ಬಾಹುಬಲಿ ಸ್ವಾಮಿಗೆ ಪ್ರಥಮ ಮಸ್ತಕಾಭಿಷೇಕ ಆಗ್ತದೆ. 100 ವರ್ಷಗಳ ಹಿಂದೆ ಆ ಮೂರ್ತಿಯು ಸ್ಥಾಪಿಸಲ್ಪಟ್ಟು ಯಾವುದೋ ಒಂದು ಕಾರಣದಿಂದಾಗಿ, ಅದು ಮೂರ್ತಿಯ ದ್ವೇಷದಿಂದ ಇರಲಿಕ್ಕಿಲ್ಲ, ಬೇರೆ ಯಾವುದೋ ಒಂದು ರಾಜಕೀಯ ಕಾರಣಗಳಿರ್ತವೆ. ಆ ಕಾರಣದಿಂದಾಗಿ ಅದನ್ನು ಹೂತಿಡ್ತಾರೆ. ಆ ನಂತರ ಬೆಳಕಿಗೆ ಬಂದದ್ದು ಅವನನ್ನೇ ಮದುವೆಯಾಗಿ. ನೋಡಿ, 100 ವರ್ಷ ಹೋದರೂ ಅವರಲ್ಲಿ ಸಾಮರಸ್ಯ ಎಷ್ಟು ಗಟ್ಟಿಯಾಗ್ತದೆ ಅಂತ ಹೇಳಿದರೆ, ಭೈರವರಸನನ್ನೇ ಒಬ್ಬ ಅಲ್ಲಿಯ ಪುರುಷನನ್ನೇ ಮದುವೆಯಾಗಿ, ರಾಮನಾಥ ಅರಸನನ್ನು ಮದುವೆಯಾಗಿ ಆ ಹೆಂಡತಿ ಮಧುರಕ್ಕ ದೇವಿ ಮಸ್ತಕಾಭಿಷೇಕವನ್ನು ನೆರವೇರಿಸ್ತಾರೆ. ಅದು ದೊಡ್ಡದು. ಅದು ಹೇಗೆ ಮಾಡಲಿ, ಬಹುಮಾನ ಕೊಡಲಿ, ನಾರವಿಯ ಬಸ್ತಿಯನ್ನು ಬಿಟ್ಟು ಕೊಡಲಿ, ಏನೇ ಮಾಡಲಿ, ಮಸ್ತಕಾಭಿಷೇಕ ಮಾಡಿದ್ದಾರಲ್ಲ, ಅದು ಬಿಟ್ಟು ಕೊಟ್ಟರು ತನ್ನ ಗಂಡನಿಗೆ. ಹಾಗಾಗಿ ಅವ್ರದ್ದು ಗಂಡ ಹೆಂಡತಿಯ ಪಾಲಿನಲ್ಲಿ ಏನಿಲ್ಲ, ಇಬ್ಬರಿಗೂ ಒಂದೇ.
ಹಾಗಾಗಿ ಭೈರವರಸನಿಗೆ ಸಂಬಂಧವನ್ನು ಬೆಳೆಸಿದಂಥ ಕೀರ್ತಿ ಇದೆ. ಅದನ್ನು ಜನ ನೋಡುವುದಿಲ್ಲ. ಜಗಳಾಡಿದ್ದನ್ನೇ ನೋಡ್ತಾರೆ. ಕುಂದುಕೊರತೆಯನ್ನು ನೋಡಬಾರ್ದು, ಸಮೃದ್ಧತೆಯನ್ನು ನೋಡಬೇಕು, ಮಿತ್ರತ್ವವನ್ನು ಮಾಡಿದ್ದನ್ನು ನೋಡಬೇಕು ಹೊರತು ನೋವನ್ನು ನೋಡಬಾರ್ದು, ನೋವನ್ನು ಹಂಚಬಾರ್ದು. ಸುದ್ದಿಯಲ್ಲಿ ಸಿಹಿಯನ್ನು ಹಂಚುವಂಥ ಸುದ್ದಿ ನಮ್ಮ ಸುದ್ದಿಯ ಮೂಲಕ ಈ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡುವುದಕ್ಕೆ ಸಂತೋಷ ಪಡ್ತೇವೆ. ಸರ್, ಈಗ ಮಹಾಮಸ್ತಕಾಭಿಷೇಕಕ್ಕೆ ಕ್ಷೇತ್ರ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ? ಅಭೂತಪೂರ್ವವಾದಂಥ ಸಿದ್ಧತೆ. ನಾವು 2000 ವರ್ಷದಲ್ಲಿ ಪ್ರಥಮ ಬಾರಿ ಮಸ್ತಕಾಭಿಷೇಕ ನೋಡಿದ್ದಕ್ಕೂ ಆವಾಗೆಲ್ಲ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ನೋಡಿದಂದರೆ ಒಂದು ಧರ್ಮಸ್ಥಳಕ್ಕೆ ಹೋಗಬೇಕು, ಒಂದು ಉಡುಪಿಗೆ ಹೋಗಬೇಕು, ಒಂದು ಕಾರ್ಕಳ ಅಥವಾ ಮೂಡುಬಿದ್ರಿಗೆಲ್ಲ ಹೋಗಬೇಕಿತ್ತು. ನಾವು ಜೈನರಿಗೆಲ್ಲ ಕಾರ್ಕಳ, ಮೂಡುಬಿದ್ರಿ ಕೇಂದ್ರ. ಅದು ಬಿಟ್ಟರೆ ನಮಗೆ ಧರ್ಮಸ್ಥಳ, ಉಡುಪಿ ಈ ಥರ ಕೇಂದ್ರಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಮಂಗಳೂರು. ಆದರೆ 2000ಕ್ಕೆ ಮೀರಿ 2012ರಲ್ಲಿ ಕಾರ್ಯಕ್ರಮ ಆಗ್ತದೆ. 2012ಕ್ಕೂ ಮೀರಿ 2024ರಲ್ಲಿ ನಡೆದಿದೆ. ಯಾವುದು ಒಳ್ಳೆಯದು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಮಸ್ತಕಾಭಿಷೇಕ ನಡೀತಾ ಇದೆ. ಪ್ರಥಮ ಮಸ್ತಕಾಭಿಷೇಕದ ಸವಾಲುಗಳನ್ನು ಆ ಕಾಲದಲ್ಲಿ ಬಹಳ ಅಭೂತಪೂರ್ವವಾಗಿ ಸಾಧಿಸಿದರು. 2012ರಲ್ಲೂ ಅಭೂತಪೂರ್ವವಾಗಿ ಕಾರ್ಯಕರ್ತರು ಬಹಳ ಒಳ್ಳೆಯವರಿದ್ದರು. ಯರ್ಮೋಡಿ ಗುಣಪಾಲರವಂಥವರು. ಈಗ ವರ್ತಮಾನದಲ್ಲಿ ನಮ್ಮ ಪ್ರವೀಣೇಂದ್ರ ಅದೇ ಮಾದರಿಯನ್ನು ಮುಂದುವರಿಸಿಕೊಂಡು ಅರಸರಿಗೆ ನಮಗೆ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು ಅವರು 3 ಮಸ್ತಕಾಭಿಷೇಕದಲ್ಲಿ ನಮಗೆ ಒಂದು ಬೆನ್ನೆಲುಬು, ನಮಗೊಂದು ಶಕ್ತಿ. ಹಾಗಾಗಿ ಯಾವುದೇ ಕಾರಣದಿಂದ ಧರ್ಮದ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದರೆ ಅದು ಧರ್ಮಾಧಿಕಾರಿಗಳು. ಹಸನ್ಮುಖರಾಗಿ ನೂರಾರು ಸಮಸ್ಯೆಗಳಿರ್ಬೋದು, ನೂರಾರು ನೋವುಗಳಿರ್ಬೋದು, ಅದೆಲ್ಲ ಮರೆತು ಎಲ್ಲ ಧರ್ಮೀಯರನ್ನು ನಮ್ಮವರ ಹಾಗೆ ನೋಡ್ತಾರಲ್ಲ, ಅದು ಧರ್ಮಾಧಿಕಾರಿಗಳು ರಾಜರ ಹಾಗೆ ಇರುವವರು, ನಮ್ಮ ತೀರ್ಥಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿರುವುದು. ಹಾಗಾಗಿ ಇಲ್ಲಿಯ ಕಾರ್ಯಕ್ರಮ ಸಾಂಗವಾಗಿ ನೆರವೇರ್ತದೆ. ಅವರ ಸಹೋದರ ಹರ್ಷೇಂದ್ರರು ಇಲ್ಲಿಯ ಯುವಕರಿಗೆ ಒಂದು ಸ್ಫೂರ್ತಿ. ಅವರು ಇಲ್ಲಿ ಮೀಟಿಂಗನ್ನು ಆಗಾಗ ಕರೆದು ಯುವಕರಲ್ಲಿ ಉತ್ಸಾಹ ಮೂಡಿಸ್ತಾರೆ. ಹಾಗಾಗಿ ಎಲ್ಲ ಯುವ ತಂಡಗಳಿಗೆ ಮಾದರಿಯಾಗಿ ವೇಣೂರಿನ ಯುವ ತಂಡ ಇದೆ. ಹಾಗಾಗಿ ನಮ್ಮ ಮಸ್ತಕಾಭಿಷೇಕ ಅಚ್ಚುಕಟ್ಟಾಗಿ ನಡೆಯುವುದರಲ್ಲಿ ಸಂಶಯ ಇಲ್ಲ. ಈ 2 ಮಸ್ತಕಾಭಿಷೇಕವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮದವರ ಕೊಡುಗೆಯೂ ಇದೆ. ಭಾಳಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಆಶ್ಚರ್ಯ ಆಗ್ತದೆ. ಎಷ್ಟು ಪ್ರಚಾರ ಅಂದರೆ ಜನ ಈಗ ಕುತೂಹಲದಿಂದ ಯಾವಾಗ ವೇಣೂರು ಹೋಗುವುದಂತ ಕೇಳ್ತಾ ಇದ್ದಾರೆ. ನಮ್ಮದು ರಥ ಇತ್ತು, ರಥೋತ್ಸವವನ್ನು ಬೇಗನೆ ಮುಗಿಸಿ ಈಗ ಬಂದಿದ್ದಾರೆ. ರಾತ್ರಿ ರಥೋತ್ಸವ ಯಾವಾಗಲೂ ನಡೆಯುವುದು. ಇಲ್ಲಿಯ ಮಸ್ತಕಾಭಿಷೇಕದ ಕಾರಣ ಹಗಲೇ 3 ಸುತ್ತು ರಥವನ್ನು ಮಾಡಿಸಿ ನಾವು ಇಲ್ಲಿ ಬಂದಿದ್ದೇವೆ. ಅಂದರೆ ನಮಗೆ ವೇಣೂರಿನ ಬಗ್ಗೆ ಇರುವಂಥ ಮಮತೆ, ಪ್ರೀತಿ, 12 ವರ್ಷಕ್ಕೊಮ್ಮೆ ಆಗಿರುವಂಥ ಕಾರ್ಯಕ್ರಮ ಅನ್ನುವ ಶ್ರದ್ಧೆ ಇದು ಎಲ್ಲರನ್ನು ಈ ಕಡೆ ಸೆಳೆದಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ವೇಣೂರು ಇರುವುದು ಭಾಳ ಸಂತೋಷ. ಇದೊಂದು ಅಜ್ಞಾನದ ಕುಗ್ರಾಮ, ಆ ರೀತಿಯ ಒಂದು ಬೇರೆ ಬೇರೆ ರೀತಿಯಲ್ಲಿ ಜನಗಳು ದೂರ್ತಾ ಇದ್ದರು. ಆದರೆ 70ರ ದಶಕದ ಬೆಳ್ತಂಗಡಿ ಅಲ್ಲ ಈಗ ಆಧುನಿಕ ಬೆಳ್ತಂಗಡಿ ಆಧ್ಯಾತ್ಮದ ಕೇಂದ್ರವಾಗಿ ಬೆಳೀತಾ ಇದೆ. ನಮಗೆಲ್ಲ ಹೆಮ್ಮೆ ತರಿಸುವಂಥ ಇತಿಹಾಸವನ್ನು ಮರುಕಳಿಸ್ತಾ ಇದೆ. ಪ್ರಾಚೀನ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಕೀರ್ತಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಹೆಮ್ಮೆ ಪಡ್ತೇವೆ. ಇದು ಭಟ್ಟಾರಕ ಸ್ವಾಮೀಜಿಗಳ ಮಾತು. ಅವರು ಹೇಳ್ತಾ ಇದ್ದಾರೆ, ಹಿಂದೆ ಕಾರ್ಕಳ ಮತ್ತು ವೇಣೂರು ನಡುವೆ ವೈಮನಸ್ಸಿತ್ತು ಅನ್ನುವಂಥದ್ದು ಮಾತ್ರ ಅಲ್ಲ, ಆನಂತರ ಸಾಮರಸ್ಯ ಮೂಡಿದ ನಂತರ ಕಾರ್ಕಳದ ಪ್ರಮುಖರು ನಿಂತುಕೊಂಡು ಇಲ್ಲಿ ಮಹಾಮಸ್ತಕಾಭಿಷೇಕವನ್ನು ನಡೆಸಿದ್ರು ಅನ್ನುವಂತಹ ಐತಿಹ್ಯವೂ ಕೂಡ ಇದೆ. ಅದ್ರ ಜೊತೆಗೆ ಈಗ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಮಹಾಮಸ್ತಕಾಭಿಷೇಕಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾತುಗಳನ್ನು ಸ್ವಾಮೀಜಿಗಳು ತಿಳಿಸಿದ್ದಾರೆ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ವೇಣೂರು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ.
ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.